ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ನಾನು ನಿಮ್ಮ ಪದ್ಮೇಶ್ ರಾಜ್ ಭಗತ್ ಮಾತಾಡ್ತಿರೋದು. ಇವತ್ತು ಲೈವ್ ಏನಕ್ಕೆ ಬಂದೆ ಅಂತಂದ್ರೆ, ಏನು ಒಂದು 4-5 ದಿನಗಳ ಹಿಂದೆ ಏನು ದರ್ಶನ್ ಹಾಗೂ ಇಂದ್ರಜಿತ್ ನಡುವೆ ಒಂದು ಕಾಂಟ್ರವರ್ಸಿ ಏನಾಗ್ತಿತ್ತು. ಈ ಒಂದು ವಿಚಾರದಲ್ಲಿ ಕನ್ನಡ ಪರ ಸಂಘಟನೆಯ ಕೆಲವೊಂದು ಸಂಘಟನೆಗಳು ಕರ್ನಾಟಕ ವಾಣಿಜ್ಯ ಮಂಡಳಿಗೆ ಒಂದು ಮನವಿಯನ್ನ ಸಲ್ಲಿಸಿದ್ದಾರೆ. ಏನಪ್ಪಾ ಅಂತಂದ್ರೆ, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರನ್ನ ಕನ್ನಡ ಚಿತ್ರರಂಗದಿಂದ 5 ವರ್ಷಗಳ ಕಾಲ ಅವರನ್ನ ಬ್ಯಾನ್ ಮಾಡಬೇಕು ಅಂತ ಹೇಳಿದ್ದಾರೆ. ಅದೇ ರೀತಿ ಇನ್ನೂ ಒಂದು ಮಾತು ಹೇಳ್ತಾರೆ ಸ್ನೇಹಿತರೆ ಅವರು ಪ್ರೆಸ್ ಮೀಟ್ ಅಲ್ಲಿ. ಇವತ್ತಿನ ಸಿನಿಮಾಗಳು ಏನಿದೆ, ಏನು ಮಚ್ಚು ಲಾಂಗು ಹಿಡ್ಕೊಂಡ್ ಬರ್ತಿರ್ತಕ್ಕಂಥ ಸಿನಿಮಾಗಳು, ಆ ಸಿನಿಮಾಗಳಿಂದ ಇವತ್ತಿನ ಯುವ ಜನತೆಗೆ ತುಂಬಾ ಪ್ರೇರಣೆ ಆಗ್ತಿದೆ. ಇವತ್ತಿನ ಯುವ ಜನತೆ ತುಂಬಾ ಕೆಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ನಾನು ಅವ್ರಿಗೆ ಯಾರ್ಯಾರು ಆ ಕನ್ನಡ ಪರ ಸಂಘಟನೆಗಳ ಪರ ಇದ್ದಾರೋ ಅವ್ರಿಗೆ ನಾನು ಹೇಳಕ್ಕೆ ಬಯಸ್ತೇನೆ, ಇವತ್ತು ಲಾಂಗು ಮಚ್ಚು ಹಿಡ್ಕೊಂಡ್ ಬರ್ತಿರ್ತಕ್ಕಂಥ ಮೂವಿಗಳಿಂದ ಜನ ಹಾಳಾಗ್ತಿಲ್ಲ. ನಾನು ಹೇಳೋದೇನಂತಂದ್ರೆ, ನನ್ನ ಎಕ್ಸ್ಪೀರಿಯನ್ಸ್ ಮೇಲೆಗೆ ಯಾವ್ಯಾವ ಲವ್ ಸ್ಟೋರಿ ಮೂವಿಗಳು ಬರ್ತಿದೆ ಅದರಿಂದ ಇವತ್ತಿನ ಯುವ ಜನತೆ ಹಾಳಾಗ್ತಿದ್ದಾರೆ. ನಿಮಗೆ ತಾಕತ್ ಅನ್ನೋದೇ ಇದ್ರೆ ಲವ್ ಸ್ಟೋರಿಗಳು ಬರ್ತಿರ್ತಕ್ಕಂಥ ಮೂವಿಯನ್ನ ಮೊದಲು ಬ್ಯಾನ್ ಮಾಡಿಸಿ, ಆಮೇಲೆ ದರ್ಶನ್ ಅವ್ರನ್ನ ಬ್ಯಾನ್ ಮಾಡೋಣ, ಆಮೇಲೆ ಆ ವಿಚಾರಕ್ಕೆ ಹೋಗೋಣ. ಇನ್ನ ಒಂದು ವಿಚಾರನ ಹೇಳ್ತೀನಿ. ಕನ್ನಡ ಪರ ಸಂಘಟನೆ ಅವರ ಕೆಲಸ ಏನು ಸ್ವಾಮಿ? ಇದು ದರ್ಶನ್ ಹಾಗೂ ಇಂದ್ರಜಿತ್ ಒಂದು ಕಾಂಟ್ರವರ್ಸಿ ಏನಿದೆ, ದರ್ಶನ್ ಅವರು ಒಂದು ದೂರನ್ನ ಸಲ್ಲಿಸಿದ್ದಾರೆ, ಅದೇ ರೀತಿ ಇಂದ್ರಜಿತ್ ಅವರು ಒಂದು ದೂರನ್ನ ಸಲ್ಲಿಸಿದ್ದಾರೆ. ಈ ವಿಚಾರವನ್ನ ಕೋರ್ಟ್ ಸೆಟಲ್ಮೆಂಟ್ ಮಾಡುತ್ತೆ. ಈ ಒಂದು ವಿಚಾರದಲ್ಲಿ ಕನ್ನಡ ಪರ ಸಂಘಟನೆಯವರು ಕಡ್ಡಿ ಅಲಾಡಿಸುವಂತ ಕೆಲಸ ಏನೂ ಇಲ್ಲ ಅಂತ ನನ್ನ ಒಂದು ಭಾವನೆ. ಇದೇ ಒಂದು ಸಂದರ್ಭದಲ್ಲಿ ಮೈಸೂರಿನ ಒಬ್ಬ ಪ್ರೊಫೆಸರ್ ಭಗವಾನ್ ಅವರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಏನಪ್ಪಾ ಅಂತಂದ್ರೆ, ಕನ್ನಡಿಗರೆಲ್ಲರೂ ನಪುಂಸಕರು ಅಂತ ಅಂದ್ಬಿಟ್ಟು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ದಯವಿಟ್ಟು ಬ್ರದರ್ ಇನ್ನೊಂದ್ಸತಿ ಕೇಳಿಸ್ಕೊಳ್ಳಿ. ಕನ್ನಡಿಗರೆಲ್ಲರೂ ನಪುಂಸಕರು ಅಂತ ಅಂದ್ಬಿಟ್ಟು ಮೈಸೂರಿನ ಭಗವಾನ್ ಅವರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ದಯವಿಟ್ಟು ಇದ್ರ ವಿರುದ್ಧ ನೀವು ಒಂದು ಪ್ರೆಸ್ ಮೀಟ್ ಕರೆಯೋದಾಗಿರ್ಬೋದು, ನೀವು ಇದ್ರೊಂದು ವಿರುದ್ಧ ಒಂದು ಹೋರಾಟ ಮಾಡುವಂತ ಕೆಲಸ ಆಗ್ಬೋದಾ ನಿಮ್ಮ ಕೈಯಲ್ಲಿ ಅಂತ ನಾನು ನಿಮ್ಗೆ ಒಂದು ಮನವಿ ಮಾಡ್ಕೊಳ್ತಿದ್ದೇನೆ. ಯಾಕೆ ಅಂತಂದ್ರೆ, ಇನ್ನೊಂದು ಹೇಳ್ತೀನಿ ನೋಡಿ, ನಿಮಗೆ ಭಗವಾನ್ ಅವರ ವಿರುದ್ಧ ಮಾತಾಡಿದ್ರೆ ಪಬ್ಲಿಸಿಟಿ ಸಿಗಲ್ಲ ಬ್ರದರ್ ಅಲ್ವಾ? ಅದಕ್ಕೆ ನೀವು ದರ್ಶನ್ ಅವರ ವಿರುದ್ಧ ಮಾತಾಡಿದೀರ. ನೀವು ದರ್ಶನ್ ಅವರನ್ನ 5 ವರ್ಷಗಳ ಕಾಲ ಅಲ್ಲ ಬ್ಯಾನ್ ಮಾಡ್ಬೇಕಾಗಿರೋದು, 5 ನಿಮಿಷಗಳ ಕಾಲ ನೀವು ಬ್ಯಾನ್ ಮಾಡಿ ನೋಡಿ, ಆಮೇಲೆ ಅದರ ಒಂದು ಪರಿಣಾಮ ಏನಿರುತ್ತೆ ಅಂತ ನೋಡಿ. ಕನ್ನಡ ಪರ ಸಂಘಟನೆಗಳ ಕೆಲಸ ಏನಿಲ್ಲಿ, ಬೇಸ್ಡ್ ಆನ್ ಮೈ ಎಕ್ಸ್ಪೀರಿಯನ್ಸ್ ನಾನು ಹೇಳ್ತೀನಿ. ಕನ್ನಡ ಪರ ಸಂಘಟನೆಗಳ ಹೋರಾಟಗಾರರ ಕೆಲಸ ಏನಂತಂದ್ರೆ, ನಮ್ಮ ಕನ್ನಡಕ್ಕೆಲ್ಲಾದ್ರೂ ಧಕ್ಕೆ ಆಗ್ತಿದ್ಯಾ ಅಲ್ಲಿ ಕನ್ನಡ ಪರ ಸಂಘಟನೆಗಳು ಬರಬೇಕು, ಅಲ್ಲಿ ಕನ್ನಡ ಪರ ಸಂಘಟನೆಗಳು ಹೋರಾಟ ಮಾಡಬೇಕು. ಎಲ್ಲರ ಜೀವನದಲ್ಲೂ ಕಾಂಟ್ರವರ್ಸಿಗಳು ಆಗೋದು ಸಹಜ. ನನ್ನ ಜೀವನದಲ್ಲೂ ಆಗುತ್ತೆ, ಎಲ್ಲರ ಜೀವನದಲ್ಲೂ ಆಗುತ್ತೆ. ಇವತ್ತು ದರ್ಶನ್ ಅವರು ಒಂದು ಬೆಳೆದು ನಿಂತಿರ್ತಕ್ಕಂಥ ಒಂದು ಹೆಮ್ಮರವಾಗಿ ಬೆಳೆದು ನಿಂತಿದ್ದಾರೆ. ಅವರು ಒಂದು ವಿಚಾರದಲ್ಲಿ ಹೋಗಿ ಒಂದು ಕಡ್ಡಿ ಅಲ್ಲಾಡ್ಸೋಂಥ ಕೆಲಸ ನೀವು ಮಾಡಕ್ ಹೋಗ್ಬೇಡಿ. ಇವತ್ತು ನಿಮಗೆ ಹೋರಾಟ ಮಾಡುವಂತ ಇಚ್ಛೆ ಏನಾದ್ರು ಇದ್ರೆ, ಇವತ್ತು ಮೈಸೂರಿನ ಭಗವಾನ್ ಅವರು ಹೇಳ್ತಾ ಇದಾರಲ್ವಾ, ಕನ್ನಡಿಗರ ನಪುಂಸಕರು ಅಂತ ಅಂದ್ಬಿಟ್ಟು, ದಯವಿಟ್ಟು ಬ್ರದರ್ ಅವ್ರ ವಿರುದ್ಧ ನಾವು ಹೋರಾಟ ಮಾಡೋದಕ್ಕೆ ನಾವು ರೆಡಿ ಇದ್ದೀವಿ. ನಿಮ್ ಕೈಯಲ್ಲಿ ಆಗಂಗಿದ್ರೆ ನೀವು ಒಂದು ಪ್ರೆಸ್ ಮೀಟ್ ಕರೀರಿ, ಅದಕ್ಕೆ ಸಪೋರ್ಟ್ ನಮ್ಮ ಕಡೆಯಿಂದ ಇರುತ್ತೆ. ಕೊನೆಯದಾಗಿ ಒಂದು ಮಾತನ್ನು ಹೇಳಕ್ ಇಷ್ಟಪಡ್ತೇನೆ. ಇದು ರೂಪೇಶ್ ರಾಜಣ್ಣ ಅವರು ಹೇಳಿದ ಒಂದು ಮಾತು. ನಿಮ್ಗೆ ಇನ್ನೂ ಕೆಲವೊಂದು ವಿಚಾರಗಳು ಬೇಕು ಅಂತಂದ್ರೆ ದರ್ಶನ್ ಅವರ ಬಗ್ಗೆ ನೀವು ದಯವಿಟ್ಟು ರೂಪೇಶ್ ರಾಜಣ್ಣ ಅವರ ಫೇಸ್ಬುಕ್ ಲೈವ್ ಅನ್ನ ದಯವಿಟ್ಟು ನೋಡ್ಬೇಕು. ನೀವು ಅವರ ಒಂದು ವಿಡಿಯೋನ ಒಂದು ಡೈಲಾಗ್ ಅನ್ನ ನಾನು ಇಲ್ಲಿ ಕಾಪಿ ಮಾಡಿ ಹೇಳ್ತೀನಿ ನೋಡಿ. ದರ್ಶನ್ ಅವರನ್ನ ಲೈಟ್ ಬಾಯ್ ಆಗಿದ್ದಾಗೆ ಏನು ಕಿತ್ಕೊಳಕ್ಕಾಗಿಲ್ಲ ನಿಮ್ ಕೈಯಲ್ಲಿ. ದರ್ಶನ್ ಅವರನ್ನ ಲೈಟ್ ಬಾಯ್ ಆಗಿದ್ದಾಗೆ ಏನು ಕಿತ್ಕೊಳಕ್ಕಾಗಿಲ್ಲ ನಿಮ್ ಕೈಯಲ್ಲಿ. ಇವತ್ತು ಕರ್ನಾಟಕದಲ್ಲಿ ಅತಿ ದೊಡ್ಡ ಸಾಮ್ರಾಜ್ಯವನ್ನೇ ಕಟ್ಟಿದಾರೆ ಕಣ್ರಿ. ಇವತ್ತೇನು ಕಿತ್ಕೊಳಕ್ಕಾಗುತ್ತೆ ನಿಮ್ ಕೈಯಲ್ಲಿ ಅಂತ ಹೇಳ್ತಾ ಈ ನನ್ನ ಲೈವ್ ಅನ್ನ ಮುಗಿಸ್ತೇನೆ. ಜೈ ಹಿಂದ್, ಜೈ ಭಾರತ್. ಥ್ಯಾಂಕ್ ಯು. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.